ಕೇಂದ್ರ ಕಚೇರಿ ಸೂಚನೆಯಂತೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇವತ್ತು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲು ನಮ್ಮ ಮಾನ್ಯ ಪರಮೇಶ್ವರ್ ಹೆಗಡೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಮ್ಯಾಂಗ್ಳೂರು ಸೆಂಟ್ರಲ್ ಇವರು ಬಂದಿದ್ದಾರೆ. ಇವರಿಗೆ ಇಲ್ಲಿ ಎಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸಿದ ಇವತ್ತು ಬೆಲೂನ್ ಹಾರಿಸುವ ಮೂಲಕ ಉದ್ಘಾಟನೆ ಮಾಡಬೇಕೆಂದು ತಮ್ಮಲ್ಲಿ ವಿಭಾಗ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂಥ ಡಾಕ್ಟರ್ ಮುರಳಿ ಮೋಹನ್ ಸುಲ್ತಾನ್, ಜಿಲ್ಲಾ ಸಮಾದೇಶಕರು ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಗೌರವ ಉಪಸ್ಥಿತಿ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, MS, ಗೃಹ ರಕ್ಷಕ ದಳ ಜಿಲ್ಲಾ ಸಮಾದೇಶಕರು ಉಡುಪಿ. ಶ್ರೀ ಕೃಷ್ಣಮೂರ್ತಿ ಜಿ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ಸಮಾದೇಶಕರು ಗೃಹ ರಕ್ಷಕ ದಳ ಚಿಕ್ಕಮಗಳೂರು ಜಿಲ್ಲೆ ಅಧೀಕ್ಷಕರು. ಇವರು ಕೂಡ ಉಳ್ಳಾಲ ಘಟನಾಧಿಕಾರಿ ಭಾಸ್ಕರ್ ಇವರು ಕೂಡ ಇವರು ವೇದಿಕೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ಎಲ್ಲರೂ
ಕ್ರೀಡಾಕೂಟ ಅನ್ನುವಂಥದ್ದು ಬಹುಶಃ ಯಾವುದೇ ಒಂದು ಯೂನಿಫಾರ್ಮ್ಡ್ ಸರ್ವೀಸಲ್ಲಿದ್ದವರಿಗೆ ಒಂದು ತುಂಬ ಅತ್ಯುತ್ಸಾಹದ ಒಂದು ಕ್ಷಣಗಳು. ಗೃಹ ರಕ್ಷಕ ದಳ ಇರಲಿ, ಪೊಲೀಸ್ ಇರಲಿ, ಅಥವಾ ಈ ಒಂದು ವಿಚಾರ ಬಂದರೆ ಬೇರೆ ಇನ್ನೂ ಹೆಚ್ಚಿನ ಯೂನಿಫಾರ್ಮ್ಡ್ ಡಿಪಾರ್ಟ್ಮೆಂಟ್ಸ್ ಏನಿದಾವಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ ಇರ್ಬೋದು, ಆ ಥರದಲ್ಲಿ ಇದರಲ್ಲಿ ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡ್ತಾ ಇರುವಂಥದ್ದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಗೃಹ ರಕ್ಷಕ ದಳದಲ್ಲಿ ಈ ಒಂದು ಸ್ಪೋರ್ಟ್ಸನ್ನು ಬಹಳಷ್ಟು ಆನಂದಿಸಿ ಅದರಲ್ಲಿ ಭಾಗವಹಿಸಿ ಆ ಒಂದು ಕ್ಷಣಗಳನ್ನು ಒಂದು ಕಣ್ತುಂಬಿಸಿಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇದೆ. ಆದರೆ ಈ ಒಂದು ಕಾರ್ಯಕ್ರಮ ಬಹಳ ತರಾತುರಿಯಲ್ಲಿ ಆಯಿತು ಅನ್ನೋದನ್ನು ಮಾನ್ಯ ಅಧ್ಯಕ್ಷರು ನಾವು ಮಾತಾಡ್ತಾ ಇರುವಾಗ ಹೇಳಿದರು. ಆದರೂ ಸಹ ಒಂದು ಉತ್ತಮ ಸಂಖ್ಯೆಯಲ್ಲಿ ಭಾಗವಹಿಸಿದ್ದನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಮೊದಲನೇದಾಗಿ ಹೇಳ್ತೀನಿ. ಕ್ರೀಡೆಯಲ್ಲಿ ಸೋಲಿರ್ಬೋದು, ಗೆಲುವಿರ್ಬೋದು, ಆದರೆ ಆ ಒಂದು ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ಆ ಒಂದು ಕ್ರೀಡಾ ಮನೋಭಾವನೆ, ಕ್ರೀಡಾ ಸ್ಫೂರ್ತಿಯನ್ನು ನೀವು ಈ ಒಂದು ದಿನಾಂಕ 13 ಅಂದರೆ ಇವತ್ತಿನಿಂದ ನಾಡಿದ್ದು 15ರವರೆಗೆ ನಿಮ್ಮ ಕ್ರೀಡಾ ಸ್ಫೂರ್ತಿಯನ್ನು ಮೆರೀರಿ. ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಈ ಒಂದು ವಲಯಕ್ಕೆ ಉತ್ತಮ ಹೆಸರನ್ನು ತನ್ನಿ ಅಂತೇಳಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ತಾನೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸರ್ ಅವರು ಹೇಳಿದರು, ಆಟದಲ್ಲಿ ಸೋಲುಗಿಲು ಇದ್ದದ್ದೇ, ನೀವು ಆಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ, ಆನಂದಿಸಿ ಅಂತ ಹೇಳಿ. ಬಹುಶಃ ನಾವು ದೈನಂದಿನ ಜೀವನದಲ್ಲಿ ಜಂಜಾಟದಲ್ಲಿ ಬಹಳಷ್ಟು ಮಾನಸಿಕ ಒತ್ತಡ ಇರ್ಬೋದು ಅಥವಾ ಇನ್ನಾವುದೇ ಮಾನಸಿಕ ತುಮುಲಗಳಿದ್ದಾಗ ಈ ರೀತಿಯ ಒಂದು ಕ್ರೀಡಾಕೂಟಗಳು ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ, ಸಂತಸವನ್ನು ನೀಡುತ್ತದೆ, ದೈನಂದಿನ ಜಂಜಾಟಗಳನ್ನು ಮರೆಯಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಪಶ್ಚಿಮ ವಲಯದ 4 ಜಿಲ್ಲೆಯ ಗೃಹ ರಕ್ಷಕರಿಗೆ ವೃತ್ತಿಪರ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಯಾಗಿದೆ. ನಾಳೆ ದಿನ ತಮಗೆಲ್ಲ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ಇದೆ. ಸ್ಪರ್ಧೆಯಲ್ಲಿ ಆಟ ಗೆಲ್ಲಬೇಕು, ನೀವು ಗೆಲ್ಲುವುದಕ್ಕಿಂತ ಜಾಸ್ತಿ ಆಟ ಗೆಲ್ಲಬೇಕು. ಆಟ ಗೆದ್ದರೆ ತಾನೇ ಅದಕ್ಕೆ ನಿಜವಾದಂಥ ಕ್ರೀಡಾ ಸ್ಫೂರ್ತಿ ಬರ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲ ನಾಳೆ ಅತ್ಯಂತ ಸ್ಪರ್ಧಾತ್ಮಕವಾಗಿ ಆಟದಲ್ಲಿ ಪಾಲ್ಗೊಳ್ಳಿ, ಆನಂದಿಸಿ, ಅನುಭವಿಸಿ. ಆ ಮೂಲಕ ನಮ್ಮ ಪಶ್ಚಿಮ ವಲಯವನ್ನು ರಾಜ್ಯದಲ್ಲಿ ಪ್ರತಿನಿಧಿಸುವಂತೆ ಅಲ್ಲಿಯೂ ಸಹ ನಿಮಗೆ ಹೆಚ್ಚಿನ ಯಶಸ್ಸು ಸಿಗಲಿ. ನಮಗೆ ರಾಜ್ಯ ಮಟ್ಟದಲ್ಲಿ ಸಹ ಹೆಚ್ಚಿನ ಯಶಸ್ಸು ಸಿಗಲಿ ಅಂಥೇಳಿ ನಾನು ನಿಮಗೆ ಮೊದಲಾಗಿ ಶುಭ ಹಾರೈಸ್ತೇನೆ. ಕಾರ್ಯಕ್ರಮ ಬಹಳ ತರಾತುರಿಯಿಂದ ನಾವು ಆಯೋಜಿಸಿದ್ದೇವೆ. ಯಾಕೆಂತೇಳಿದರೆ ಇನ್ನು ಮುಂದೆ ಇಲೆಕ್ಷನ್ಗಳು ಬರ್ತಾ ಇದೆ, ಬಹಳಷ್ಟು ಹೊಸ ತೊಂದರೆಗಳಿರುವ ಕಾರಣ ಬೇಗ ಮುಗಿಸಬೇಕು ಅನ್ನೋ ಉದ್ದೇಶದಿಂದ ನಮಗೆ ಕೇಂದ್ರ ಕಚೇರಿ ಆದೇಶದಂತೆ ನಮ್ಮಿಂದಾದಂತಹ ಮ್ಯಾನ್ ಪವರ್ ಏನಿದೆ, ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಈ ರೀತಿಯ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ನಮ್ಮಿಂದ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ದಯವಿಟ್ಟು ನೀವು ಅದನ್ನು ಮನ್ನಿಸಿ ಹಾಗೂ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ಮುಂದಿನ ಸಲ ಇನ್ನಷ್ಟು ಉತ್ತಮವಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ನಮಗೆ ಇಲ್ಲಿ ಮಂಗಳೂರಿನಲ್ಲಿ ಸ್ಪೋರ್ಟ್ಸ್ ಆಯೋಜನೆ ಮಾಡಲಿಕ್ಕೆ 4-5 ಗ್ರೌಂಡ್ಗಳಲ್ಲಿ ನಮಗೆ ಜಾಗನೇ ಸಿಗಲಿಲ್ಲ. ಎಲ್ಲ ಕಡೆ ಈಗ ಪೊಲೀಸ್ ಕ್ರೀಡಾಕೂಟ ನಡೀತಾ ಇದೆ, ನಾಳೆ ಮಕ್ಕಳ ದಿನಾಚರಣೆ, ಎಲ್ಲ ಕಡೆ ಗ್ರೌಂಡ್ಗಳು ಬುಕ್ ಆಗಿದೆ. ಇದು ಮುಗಿಸಿ ನಾವು 18ಕ್ಕೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ನಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಿಮಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ. ನಾಳೆ ದಿನ ನೀವೆಲ್ಲ ಉತ್ಸಾಹದಿಂದ ಪಾಲ್ಗೊಳ್ಳಿ ಮತ್ತು ಮುಂದೆ 18ಕ್ಕೆ ಎಲ್ಲರೂ ಸಹ ಬೆಂಗಳೂರಿಗೆ ಹೋಗಿ ನಮ್ಮ ಜಿಲ್ಲೆಯ, ನಮ್ಮ ಝೋನಿನ, ವಲಯದ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿ ಅಂತ ಹೇಳಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಜಿಲ್ಲಾ ಸಮಾವೇಶರು ಪರಿಣಿತಿಯಲ್ಲಿ ಗೌರವಿಸಿರುವಂಥ ವೃತ್ತಿಪರ ಕ್ರೀಡಾಕೂಟಕ್ಕೆ ಉದ್ಘಾಟನೆ
ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಜಿಲ್ಲಾ ಸಮಾದೇಶರು ಗೃಹರಕ್ಷಕರ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಮುರಳಿ ಮೋಹನ್ ಚೌತಾ ಸರ್ ಅವರು ಅವರಿಗೆ ನಮ್ಮ ಗೃಹರಕ್ಷಕರ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಗೌರವ ಉಪಸ್ಥಿತರಾಗಿ ನಿರ್ದೇಶಕರು ರಾಮ ಲಕ್ಷ್ಮೀನಾರಾಯಣ ಕನ್ವೆನ್ಷನ್ ಹಾಲ್ ಎಮ್ಮೆ ಕರೆ ಪಾಂಡೇಶ್ವರ ಶ್ರೀ ಪರೀಕ್ಷಿತ್ ರೈ ಅವರು ಇವರಿಗೆ ನಮ್ಮ ಗೃಹರಕ್ಷಕರ ಅಧಿಕಾರಿ ಹಾಗೂ ಗೃಹರಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯ ಡೆಪ್ಟಿ ಕಮಾಂಡೆಂಟ್ ಆಗಿರತಕ್ಕಂತಹ ರಮೇಶ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಧಿಕಾರಿ ಹಾಗೂ ಗೃಹರಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧೀಕ್ಷಕರಾಗಿರ್ತಕ್ಕಂತಹ ಶ್ರೀ ರತ್ನಾಕರ್ ಸರ್ ನಮ್ಮ ಗೃಹರಕ್ಷಕರ ಅಧೀಕ್ಷಕರಾಗಿರ್ತಕ್ಕಂತಹ ಶ್ರೀ ಸರ್ ರತ್ನಾಕರ್ ಸರ್ ಅವರಿಗೆ ನಮ್ಮ ಅಧಿಕಾರಿ ಹಾಗೂ ಗೃಹರಕ್ಷಕರ ಪರವಾಗಿ ವಂದನೆಗಳನ್ನು ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಉಳ್ಳಾಳ ಘಟಕಾಧಿಕಾರಿ ಭಾಸ್ಕರ್ ಸರ್ ಅವರಿಗೂ ಕೂಡ ನಾನು ಅಧಿಕಾರಿ ಹಾಗೂ ಗೃಹರಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಬೆಳಗ್ಗೆಯಿಂದ ನಮ್ಮೊಂದಿಗೆ ಸಹಕರಿಸಿದ ಕುಮಾರ್ ಸರ್ ಅವರಿಗೂ ಕೂಡ ನಮ್ಮ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದ ಅನುಪಸ್ಥಿತಿಯಲ್ಲಿ ಇರುವಂಥ ಡಾಕ್ಟರ್ ಕೆ ಪ್ರಶಾಂತ್ ಶೆಟ್ಟಿ ಜಿಲ್ಲಾ ಸಮಾದೇಷ್ಟರು ಗೃಹರಕ್ಷಕ ದಳ, ಶ್ರೀ ಕೃಷ್ಣಮೂರ್ತಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಜಿಲ್ಲಾ ಸಮಾದೇಷ್ಟರು ಗೃಹರಕ್ಷಕ ದಳ ಚಿಕ್ಕಮಗಳೂರು, ಶ್ರೀ ದೀಪಕ್ ಜಿ ಗೋಕರ್ಣ ಜಿಲ್ಲಾ ಸಮಾದೇಷ್ಟರು ಗೃಹರಕ್ಷಕ ದಳ ಉತ್ತರ ಕನ್ನಡ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ವಂದನೆ ಭಾಷಣಗಳನ್ನು ಮುಗಿಸ್ತೇನೆ. ನಮಸ್ಕಾರ.